సోల్మేలు నమ్మ కుడ్ల ತುಳು ವಾರ್ತೆలు ಮುಖ್ಯಾಂಶಗಳು. ಉಳ್ಳಾಲದ ಭಾರತ್ ಪದವಿ ಪೂರ್ವ ಕಾಲೇಜು ಹಿಜಾಬ್ ಓದಂಡ್. ಕೂಡ್ಲದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಕಾಲೇಜು 30ನೇ ವರ್ಷದ ಯಕ್ಷೋತ್ಸವ, ತ್ರಿಂಶತಿ ಯಕ್ಷ ಸಂಭ್ರಮ, ಹರಿಪ್ರಸಾದ್ ಕಾರಂತರಿಗೆ ಯಕ್ಷೋತ್ಸವದ ಕಡೀರ್ದ ಯಕ್ಷ ಪ್ರಶಸ್ತಿದ ಮರ್ಯಾದೆ. ಫೆಬ್ರವರಿ 27ಕ್ಕೆ ಕೂಡ್ಲದ ಕೋಡಿಯಾಲ್ ಬೈಲ್ ಜೈಲ್ ಮಾರ್ಗದ ಲಾರ್ಡ್ ಮಹಾವೀರ್ ಜೈನ್ ಬೋರ್ಡಿಂಗ್ ಹೌಸ್ದ ಹೊಸ ಸಮುಚ್ಚಯ ಯೋಜನೆಗೆ ಭೂಮಿ ಪೂಜೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್. ತುಳುನಾಡ ಭೂತಾರಾಧನೆ ಪುತ್ತೂರದ ಪಡ್ಡಾಯೂರು ಬಾಕಿತ್ತಿಮಾರ್ ಕಂಡುಡು ರುದ್ರಾಂಡಿ ನೇತ್ರಾಂಡಿ ಬುಕ್ಕ ಪರಿವಾರದ ಯೂಲಿನ ದೊಂಪದ ಬಲಿನೇಮ. ವಾರ್ತೆ ದೇವರ ಹಿಜಾಬ್ ಓದಂಟೆ ಇತ್ತೆ ಉಳ್ಳಾಲಗು ಕಾರದಿತ್ತು. ಶಿಕ್ಷಣ ಇಲಾಖೆದ ಆದೇಶದಂಚ ಕಲ್ಪನಕ್ಲು ಬೊಕ್ಕ ಕಲ್ಪಾವನಕ್ಲು ಹಿಜಾಬ್ ಪಾಠದ ಕ್ಲಾಸ್ಗೆ ಬರೆಯರೆ ಬಲ್ಲಿಂದು ಭಾರತ್ ಪದವಿ ಪೂರ್ವ ಕಾಲೇಜ್ ಆಡಳಿತ ಮಂಡಳಿ ಪಂತಂಡು ಕೋರ್ಟ್ ಆದೇಶ ಬರ್ಪನಡೆ ಮುಟ್ಟ ರಜ್ಜೆ ಕೋರ್ಲೆಂದು ಕಲ್ಪನಕ್ಲು ಒತ್ತಾಯ ಮಲ್ತದೇರು. ರಾಜ್ಯದೊರ್ಮೆಡು ಹಿಜಾಬ್ ಓದಂಟು ಭಾರಿ ಜೋರಾದಿತ್ತಂಡು ಕುಡ್ಲಾಡು ಓದಂಟು ಇಜ್ಜಂಡು ಅಂಡ ಇತ್ತೇ ಕೈತಲ್ದ ಉಳ್ಳಾಲಡು ಹಿಜಾಬ್ ವಿಷಯ ಲಕ್ಕದಂಡು. ಉಳ್ಳಾಲದ ಭಾರತ್ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಇಲಾಖೆದ ಆದೇಶದಂಚ ಹಿಜಾಬ್ ಪಾಡುಡ್ಚಿಂದು ಜೋಕ್ಲೆ ಕಾಲೇಜ್ ಆಡಳಿತ ಮಂಡಳಿ ಆದೇಶ ಕೊಡದಿತ್ತಂಡು. ಉಪನ್ಯಾಸಕ್ಕೆಲ್ಲ ಹಿಜಾಬ್ ಪಾಡಿರ ಬಲ್ಲಿಂದು ತಾಕೀತ್ ಮಲ್ತದಿತ್ತಂಡು. ಈ ಆದೇಶ ಹೊಡೆದು ಏವ್ರತಾನ ಕಾಲೇಜ್ ಕಲ್ಪನಕ್ಲು ಹಿಜಾಬ್ ಪಾಡುವ ಅಂದ ಹಠ ಪತ್ತೀರು. ಟಿಸಿ ಕೋರ್ಲೆ ಎಜ್ಜಿಂಡ ರಜೆ ಕೋರ್ಲೆ ಎಂದು ಪ್ರತಿಭಟನೆ ಮಲ್ತದು. ಕೋರ್ಟ್ ಆದೇಶ ಬರ್ಪನಾಡಿ ಮುಟ್ಟ ರಜೆ ಕೋರ್ಲೆ ಎಂದು ಒತ್ತಾಯ ಮಲ್ದೇರು. ಪೊಲೀಸರ ಬುಕ್ಕ ಕಲ್ಪನಕ್ಲಿನ ನಡುಟು ಓದಂಟು ನಡತ್ತಂಡು. ನಾವು ಯಾವಾಗದಿಂದ ಹಿಜಾಬ್ ಆಗ್ತಿದ್ದೇವೆ, ಈಗ ಯಾಕೆ ಅವರು ಹೀಗೆ ಮಾಡುದು ಹೇಳಿ? ಯಾಕೆ ಭೇದ ಅವರೆಲ್ಲ ಮಾಡುದು? ನಮಗೆ ಏನು ಈಗ ಭೇದ ಉಂಟ? ನಾವೆಂತೆಲ್ಲ ನಮಗೆ ನಾವೊಂದು ಕಲೀಲಿಕ್ಕೆ ನಾವು ಕಲಿಯುವವರನ್ನು ಹೊರಗೆ ಹಾಕಿದ್ದಾರೆ. ಪೇಪರ್ ಅಲ್ಲಿ ಸುಳ್ಳಂತ ಪೇಪರ್ ಯಾಕೆ ಮಾಡಿದವರು ನೋಡಿ ಎಂತ ನೋಡಿ ಸರ್, ಎಂತ ಇದು ನಮ್ಮನ್ನು ಹೀಗೆ ಮಾಡ್ಲಿಕ್ಕೆ ಅವರು ಮಾಡುದ ಹೇಳಿ ಸರ್. ಒಳಗೆ ಹೋಗುದಿಲ್ಲ, ಒಳಗೆ ಹೋದವರನ್ನು ಹೊರಗೆ ಹಾಕಿದ್ರೆ ಒಳಗೆ ನಮಗೆ ಟಿಸಿ ಕೊಡಿ, ಇಲ್ಲದೆ ನಾವು ಇಲ್ಲೇ ಇಡೀ ಉಳ್ಳಾಲ ನಮಗೆ ಸಪೋರ್ಟ್ ಉಂಟು ಅಷ್ಟೇ. ಟಿಸಿ ಕೊಡಿ, ನಮಗೆ ಟಾರ್ಗೆಟ್ ಆರ್ಡರ್ ಮಾಡಿದ್ದಾರೆ. ಕಾಲೇಜಿಗೆ ಬತ್ತಿನ ಶಾಸಕರು ಮಾಜಿ ಮಂತ್ರಿ ಯುಟಿ ಖಾದರ್ ಕಾಲೇಜ್ ಆಡಳಿತ ಮಂಡಳಿದ ಒಟ್ಟುಗೂ ಸಭೆ ನಡಪಾದು ಕಲ್ಪನಕ್ಲಿನ ಭವಿಷ್ಯ ಮುಖ್ಯ ಬರವು ಕಲ್ಪನ ಹಾಳೆಯರ ಬಲ್ಲಿಂದು ಪಂಡಿರು. ಬೋಡ್ಚಂದಿನ ದಾಲ ನಡಪಂದಂಚ ಮಾತಸರಿ ಅಪ್ಪು ನಡಿಮುಟ್ಟ ಕಾಲೇಜಿಗೆ ರಜೆ ಸಾರಿಯರು. ಸಮಸ್ಯೆ ಬಂದರೆ ಆ ಸಮಸ್ಯೆ ಸಾಲ್ವ್ ಆಗ ನೋಕರು ಎಪ್ಪರು ಟೀಚರ್ ಮಾಸ್ಟರ್ ನೀವು ಸ್ವಂತ ಮಕ್ಕ ಬಲಂಗ 1.5 ವರ್ಷ ಪಡ್ಪಾಡಿರಲ್ಲಿ ಇಪ್ಪರು ಮುಂಜಾನೆ ಸಮಸ್ಯೆ ಎಲ್ಲ ಸಮಸ್ಯೆ ಬಂದ್ರೆ ಅಲ್ಲಿ ಆಯ್ತು ಗಡಿಬಿಡಿ ಹಾಕೊಂಡದಕ್ಕೆ. ಬ್ರಹ್ಮಾವರದ ಕೃಷಿ ವಿಜ್ಞಾನಿ ಡಾಕ್ಟರ್ ಧನಂಜಯ ಬಗ್ಲೇರ್ನ ಹಿರಿಯ ಮಗಿ ರೋಹನ್ ಪನ್ಪನಾರು ಉಕ್ರೇನ್ದ ಕಾರ್ಕೇವ್ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿಟ್ ವೈದ್ಯಕೀಯ ಕಲ್ತೊಂದಿತ್ತದು ಅಲ್ಪ ರಷ್ಯದ ಕೊಡಲ ಐತೆ ದಾಲ ಪರಿಣಾಮ ಬೀರ್ದಜಿಯಿಂದ ಅರಣ ಇಲ್ಲದಕ್ಲೆಗೆ ತಿರ್ಪಾದೇರು. ಉಕ್ರೇನ್ ಒಡಿಪು ಜಿಲ್ಲೆದ ವೈದ್ಯಕೀಯ ಕಲ್ಪನಾ ಒರಿತದ ಅರು ಉಪ್ಪುನ ಕಾರ್ಕೇವ್ ಜಾಗೆಡ್ ಕೊಳಲದ ಪರಿಣಾಮ ಉವೆ ಉಪದ್ರ ಇಜ್ಜಿಯಿಂದ ಇಲ್ಲದಕ್ಲೆ ತಿರಿಪಾದೇರು. ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಧನಂಜಯ ಬಗ್ಲೇರ್ನ ಹಿರಿಯ ಮಗೆ ರೋಹನ್ ಉಕ್ರೇನ್ದ ಕಾರ್ಕೇವ್ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿಡ್ 5ನೇ ವರ್ಷದ MBBS ಕಲ್ತೊಂದಿತ್ತದು ಕೊಳಲ ಸ್ಥಿತಿಗತಿ ಬಗೆಟ್ ಮಾಹಿತಿ ಕೊಡ್ದಿತ್ತದು. ಇತ್ತೆಗೆ ಒವ್ವೆ ಪೋಡಿಗೆದ ಸ್ಥಿತಿ ಇಜ್ಜಿನ ತೆರಿಪಾಯಿನ ಬಗೆಟ್ ಡಾಕ್ಟರ್ ಧನಂಜಯ ತೆರಿಪಾದೇರು. ರೋಹನ್ ಭಾರತಗೂ ಬರೆಯರೆ ಮಾರ್ಚ್ 8 ವಿಮಾನ ಟಿಕೆಟ್ ಆತಂಡು ಅಂಡೈತೆ ವಿಮಾನ ಸಂಚಾರ ಉಂತುದುಂಡು ಅಲ್ಪದ ಸರ್ಕಾರ ಈ ಬಗೆಟ್ ಕ್ರಮ ದೆತುನುಂಡು ಸದ್ಯಗೂ ಪೋಡಿಗೆದ ಸ್ಥಿತಿ ಇಜ್ಜಿಂದೆ ಡಾಕ್ಟರ್ ಧನಂಜಯ ಪಂತೇರು. ಆಕ್ಚುಲಿ ನನ್ನ ಮಗ ಉಕ್ರೇನ್ನಲ್ಲಿ ಕಾರ್ಕಿವ್ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿನಲ್ಲಿ 5ನೇ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ, MBBS ವ್ಯಾಸಂಗ ಮಾಡ್ತಾ ಇದ್ದಾನೆ. ಅವನಿಗೆ ಆ್ಯಕ್ಚುಲಿ ನಿನ್ನೆವರೆಗೂ ಈ ಪರಿಸ್ಥಿತಿ ಎಲ್ಲ ಏನು ತೊಂದರೆ ಇಲ್ಲ, ನಿನ್ನೆವರೆಗೂ ಮಾತಾಡಿದ್ದೇವೆ.
ಇಲ್ಲೆಲ್ಲ ಬರ್ತಕ್ಕಂಥ ಮೀಡಿಯಾದಲ್ಲಿ ಬರ್ತಕ್ಕಂಥ ವಿಷಯಗಳನ್ನೆಲ್ಲ ಶೇರ್ ಮಾಡಿದಾಗ ಇಲ್ಲಪ್ಪ ಇಲ್ಲಿ ಏನು ತೊಂದರೆ ಇಲ್ಲ, ನಾರ್ಮಲ್ ಜೀವನ ನಡೀತಾ ಉಂಟು ಅಂತೆಲ್ಲ ಹೇಳಿದರು. ಬಟ್ ನಿನ್ನೆ ಮಧ್ಯರಾತ್ರಿಯಿಂದ ಯುದ್ಧ ವಿಮಾನಗಳು ಹಾರಾಟ ಶುರುವಾಗಿ ಅಲ್ಲಲ್ಲಿ ಬಾಂಬರ್ಗಳನ್ನು ಹಾಕ್ತಕ್ಕಂಥದ್ದು ವಿಷಯಗಳು ಅವರಿಗೆ ಗೊತ್ತಾಗಿ ಸ್ವಲ್ಪ ಆತಂಕದಲ್ಲಿದ್ದಾರೆ. ಆನಂತರ ಇವತ್ತು ಅವರಿರ್ತಕ್ಕಂಥ ಸ್ಥಳಗಳಿಂದ ಎಲ್ಲರನ್ನೂ ಮತ್ತು ಹಿರಿಯ ಬೇರೆ ನಾಗರಿಕರನ್ನು ಕೂಡ ಸೇಫ್ ಬಂಕರ್ಸಲ್ಲಿ ಅವ್ರನ್ನ ವರ್ಗಾಯಿಸಿದ್ದಾರೆ, ಅಲ್ಲಿ ಇರಿಸ್ಕೊಂಡಿದ್ದಾರೆ. ಬಟ್ ಈಗಂತೂ ಖಂಡಿತ ಎಲ್ಲರೂ ಸೇಫ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ. ಬಟ್ ಈಗಿನ ಪರಿಸ್ಥಿತಿ ಮುಂದಿನ ನಾಳೆ ಸಹ ಹೀಗೆ ಇರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಸುಧಾರಿಸಲೂಬಹುದು, ಹೇಳಲಿಕ್ಕಾಗೋದಿಲ್ಲ. ಹಾಗೆ ಅವರು ಆತಂಕದಲ್ಲಿರುವವರನ್ನಲ್ಲಿ ಖಂಡಿತ ಒಂದು ಈಗ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ವಿಮಾನಗಳ ಹಾರಾಟ ಇಲ್ಲ, ಇಲ್ಲಿಂದ ಹೋಗ್ತಾ ಇಲ್ಲ, ಅಲ್ಲಿಂದಲೂ ಕೂಡ ಬರ್ತಾ ಇಲ್ಲ. ಸೊ ಆ ದೇಶದೊಟ್ಟಿಗೆ ಒಂದು ಸಂಪರ್ಕ ಮಾಡಿಕೊಂಡು ಒಂದು ವಿಮಾನ ಬರಲಿಕ್ಕೆ ಒಂದು ಹೋಗಿ ಅವ್ರನ್ನ ಲಿಫ್ಟ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಸರ್ಕಾರದಿಂದ ಖಂಡಿತ ನಮಗೆ ಒಳ್ಳೆಯದಾಗ್ತದೆ ಮತ್ತು ಎಲ್ಲ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳ ಆತಂಕ ಕೊನೆಗೊಳ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬರವು ಕಲ್ಪನನಾಯಲ ರಾಮಾಯಣ ಮಹಾಭಾರತ ಕತೆ ಪನ್ಪೆ ಐಕ್ಯ ಕಾರಣ ನಮ್ಮ ಯಕ್ಷಗಾನಂದು ಲೋಕಸಭಾ ಸದಸ್ಯರು ಅಂಚನೆ ರಾಜ್ಯ ಬಿಜೆಪಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಂತಿರು ಕೂಡಲ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಕಾಲೇಜಲ್ಲಿ ಶುಕ್ರವಾರ 30ನೇ ವರ್ಷದ ಯಕ್ಷೋತ್ಸವ ತ್ರಿಂಶತಿ ಯಕ್ಷ ಸಂಭ್ರಮ ಉದೀಪನ ಮಲ್ತದ ಪಾತೇರಿಯರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಬುಕ ಸಂಶೋಧನಾ ಕೇಂದ್ರ ಕುಡ್ಲದ ನಿಲಿಟ್ಟು 30ನೇ ವರ್ಷದ ಯಕ್ಷೋತ್ಸವ ತ್ರಿಂಶತಿ ಯಕ್ಷ ಸಂಭ್ರಮ 2 ದಿನ ನಡೆತುಂಡು. ಧರ್ಮಸ್ಥಳ ಮಂಜುನಾಥೇಶ್ವರ ಬರವು ಸಂಸ್ಥೆನ ಒತ್ತುಕಾರಿ ಅಂತೀರು ಡಾಕ್ಟರ್ ಸತೀಶ್ ಚಂದ್ರ ಗುರ್ಕಾರ್ಮಿಡ್ ಶಾಸಕರು ವೇದವ್ಯಾಸ ಕಾಮತಿ ಇತ್ತದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ತ್ರಿಂಶತಿ ಯಕ್ಷ ಸಂಭ್ರಮನು ಶುಕ್ರವಾರ ಕಾಂಡೆ ಉದೀಪನ ಮಾಡ್ತೀರು. ನಳಿನ್ ಕುಮಾರ್ ಪಾತಿರ್ದು ಬರವುದು ಒಟ್ಟಿಗೂ ಯಕ್ಷಗಾನಗೂ ಉಮೇದು ಕೋರ್ನ ವೀರೇಂದ್ರ ಹೆಗ್ಗಡೆ ಬೊಕ್ಕ ಬರವು ಸಂಸ್ಥೆಗೆ ಸೊಲ್ಮೆ ಸಂದಾವೆ ಯಕ್ಷಗಾನ ನಾಶ ಆಪನೊಂದು ಒಂಜಿ ಕಾಲೋಡು ಪನೊಂದಿತ್ತಿರು ಆಂಡ ಐತೆ ಸಿನಿಮೋಡ್ದು ಹೆಚ್ಚೆ ಯಕ್ಷಗಾನ ಜನಾಕರ್ಷಣೆ ಆದುಂಡು. ಕಲ್ಪನ್ನಾಯಲ ರಾಮಾಯಣ ಮಹಾಭಾರತ ಕತೆ ಪನ್ಪೆ ಐಕ ಕಾರಣ ಯಕ್ಷಗಾನ ಕಲಾವಿದರು ನಡತುಂದು ಪುನಃ ವಿಶ್ವವಿದ್ಯಾನಿಲಯ ಎಂದು ಪಂಡೇರು. ಇವತ್ತು ಚಲನಚಿತ್ರಕ್ಕಿಂತಲೂ ಹೆಚ್ಚು ಜನಾಕರ್ಷಣೆ ಪಡೆದಿರತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಯಕ್ಷಗಾನ ಅಂತ ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಆ ಕಷ್ಟದ ಕಾಲಘಟ್ಟದಲ್ಲಿ 2 ದೇವಸ್ಥಾನಗಳು ಪ್ರಮುಖ ಜವಾಬ್ದಾರಿಯನ್ನು ಹೊತ್ತಿತ್ತು. ಒಂದು ಧರ್ಮಸ್ಥಳ ಯಕ್ಷಗಾನವನ್ನು ಉಳಿಸುವಲ್ಲಿ ತನ್ನದೇ ಆಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದೆ. ಮೇಳಗಳನ್ನು ಕಷ್ಟದ ಕಾಲದಲ್ಲೂ ನಡೆಸ್ಕೊಂಡು ಹೋಗಿದೆ. ಇನ್ನೊಂದು ಯಕ್ಷಗಾನಕ್ಕೆ ಪೂರಕವಾಗಿರ್ತಕ್ಕಂಥ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಅದು ಕಟೀಲು. 6 ಮೇಳಗಳನ್ನು ನಡೆಸುವುದರ ಮುಖಾಂತರ ಯಕ್ಷಗಾನ ಸಂಸ್ಕೃತಿಯನ್ನು ಪರಂಪರೆಯನ್ನು ಸಂಸ್ಕೃತಿಯ ಆಧಾರದಲ್ಲಿ ಉಳಿಸಿಕೊಂಡು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಯಕ್ಷಗಾನ ಮಾತ್ರ ಮಾಡ್ತಾ ಒಂದು ಯಕ್ಷಗಾನವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾವೆ. ಧರ್ಮಸ್ಥಳ ಈ ಕಾನೂನು ವಿದ್ಯಾಲಯದಲ್ಲಿ ಮಾಡಿರ್ತಕ್ಕಂಥ ಯಕ್ಷೋತ್ಸವದ ಮುಖಾಂತರ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬಂದಿರೋದ್ರಿಂದ ನನಗೆ ಅನಿಸಿದೆ ಯಕ್ಷಗಾನ ವಿದ್ಯಾರ್ಥಿಗಳಲ್ಲಿ ಇನ್ನಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೆ ಇಲ್ಲಿರ್ತಕ್ಕಂಥ ಯಕ್ಷೋತ್ಸವ 30 ವರ್ಷಗಳು ನಡೆದಿರ್ತಕ್ಕಂಥ ಯಕ್ಷಗಾನ ಮೇಲೊಳೆನ ಯಜಮಾನರಿಗೆ ಈ ಪೊರ್ತುಡು ಸಮ್ಮನದ ಮರ್ಯಾದೆ ಮಲ್ತಿರು. ಮಂಗಳದೇವಿ ಬಪ್ಪನಾಡು ದೇಂತಡ್ಕ ಮೇಳ ಬೆಂಕಿನಾಥೇಶ್ವರ ಸಸಿಬಿತ್ಲು ಕಟೀಲು ಪಾವಂಜೆ ಬೊಕ್ಕ ಹನುಮಗಿರಿ ಮೇಲೊಳೆಗೆ ಈ ಮರ್ಯಾದೆ ಸನ್ನದೆ. ಕಡೇರ್ದು ಸತ್ತಿ ಯಕ್ಷೋತ್ಸವ ಲೆಕ್ಕೊಡು ಯಕ್ಷ ಪ್ರಶಸ್ತಿನ ಕಾನೂನು ಕಾಲೇಜು ದುಂಬು ಕಲ್ತದ್ನ ಹರಿಪ್ರಸಾದ್ ಕಾರಂತರಿಗೆ ಕೊರ್ದು ಮರ್ಯಾದೆ ಮಲ್ತಿರು. ಡಾಕ್ಟರ್ ಸತೀಶ್ ಚಂದ್ರ ಗುರ್ಕಾರ್ಮಿದ ಪಾತೆರ ಬಂಡು ಚತುರ್ಧಾನುಲೆಗ್ ಪುದರ್ ಪೋಯಿನ ಧರ್ಮಸ್ಥಳ ಕ್ಷೇತ್ರನು ಡಾಕ್ಟರ್ ಹೆಗ್ಗಡಿರು 55 ವರ್ಷ ಹಿಡಿದು ಹೊಸ ಆಯಾಮ ಕೊಡ್ದು ದೇಶುಡೆ ಮಾದರಿ ಕ್ಷೇತ್ರ ಆದ ಮಲ್ತದಿರು ದೇಶದ ಸಂಸ್ಕೃತಿಗೆ ಪೂರಕ ಆಯ್ನ ಯಕ್ಷಗಾನಡು ಮುಲ್ಪ 13 ಕಾಲೇಜಲ್ಲಿ ಪಾಲ್ದಿತನೋ ಪೆರ್ಮೆದ ಸಂಗತಿಯಿಂದ ಪಂಡಿರು. ಪರಂಪರೆಗೆ ಸಂಸ್ಕೃತಿಗೆ ಪೂರಕವಾಗಿ ಇಂದಿನ ಪೀಳಿಗೆಗೆ ಇದನ್ನು ಉಳಿಸಿ ಬೆಳೆಸುವಲ್ಲಿ ಮಾರ್ಗದರ್ಶನ ನೀಡುವಂಥ ಒಂದು ಕಾರ್ಯಕ್ರಮ ಇದು ಕಳೆದ 30 ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು. ಇದೊಂದು ಶ್ರೇಷ್ಠ ಸಾಧನೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಮೂಲಕ ಈ ಒಂದು ಗಂಡುಕಲೆ ಕರಾವಳಿಯ ಒಂದು ಯಕ್ಷಗಾನಕ್ಕೆ ವಿಶೇಷವಾದ ಕೊಡುಗೆಯನ್ನು ಒಂದು ವಿದ್ಯಾಕ್ಷೇತ್ರ
ಕೊಟ್ಟಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಉಲ್ಲೇಖ ಮಾಡಬೇಕಾಗ್ತದೆ. ಅದೇ ಕ್ಷೇತ್ರದಲ್ಲಿರುವಂಥ ಯಕ್ಷಗಾನ ತಂಡಗಳಿರ್ಬೋದು, ಮೇಳಗಳಿರುವಂಥದ್ದು ಕೊಡುಗೆ ಕೊಡುವಂಥದ್ದು ಸಾಮಾನ್ಯ. ಆದರೆ ಒಂದು ವಿದ್ಯಾಕ್ಷೇತ್ರ ಯಕ್ಷಗಾನದಂತಹ ಒಂದು ಶ್ರೇಷ್ಠ ಪರಂಪರೆ, ಸಂಸ್ಕೃತಿ, ಕಲಾ ಪ್ರಾಕಾರಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಇವತ್ತು 13 ಕಾಲೇಜುಗಳ ವಿದ್ಯಾರ್ಥಿಗಳು ಇದರಲ್ಲಿ ಬಹಳ ಆಸಕ್ತಿಯಿಂದ ಇವತ್ತು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ, ತಮ್ಮ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶಿಸಲಿಕ್ಕಿದ್ದಾರೆ. ಇದು ಅವರ ಜೀವನದಲ್ಲಿ ಒಂದು ವಿಶೇಷ ಕಾಲಘಟ್ಟ ಮತ್ತು ಸ್ಮರಣೀಯ ಸಂದರ್ಭವಾಗಿ ಅವರಿಗೆ ನೆನಪಲ್ಲಿ ಉಳಿತದೆ. ಎಸ್ಡಿಎಂ ಕಾನೂನು ಕಾಲೇಜಿನ ಪ್ರಿನ್ಸಿಪಾಲಿರು ಡಾಕ್ಟರ್ ತಾರನಾಥ, ರಕ್ಷಕ ಶಿಕ್ಷಕ ಸಂಘದ ಗುರುಕಾರ್ತಿ ಡಾಕ್ಟರ್ ಮಂಜುಳಾ ಶೆಟ್ಟಿ, ಯಕ್ಷೋತ್ಸವ ಸಂಚಾಲಕರು ನರೇಶ್ ಮಲ್ಲಿಗೆಮಾಡು, ಕಲ್ಪನಾ ಕ್ರೀಡಾ ಸಂಘದ ಗುರುಕಾರ್ಯರು ಅಭ್ಯುದಯ ಮುಳಿಯ, ಮಹೇಶ್ ಕಜೆ, ಕಿರಣ್ ಕುಮಾರ್ ಇಂಚ ಯಕ್ಷೋತ್ಸವ ಸಮಿತಿ ಪದಾಧಿಕಾರಿಗಳು ಪಾಲ್ಗೊಂಡಿರು. ಶಿವಮೊಗ್ಗಡು ಲಡಾಯಿ ಹಿಂಸೆಗೆ ಗ್ರಾಮೀಣ ಅಭಿವೃದ್ಧಿ ಮಂತ್ರಿ ಕೆಎಸ್ ಈಶ್ವರಪ್ಪ ಉಮೇದು ಕೊರ್ದು ದುಂಬಾಳ್ತೆ ವಹಿಸದಿರಿಂದ ದೂರ್ದು ಎಸ್ಡಿಪಿಐ ಪಕ್ಷದ ನಿರಟ್ಟು ದೇರ್ಲಕಟ್ಟೆಡು ಪ್ರತಿಭಟನೆ ನಡೆಪಾಯರು. ಶಿವಮೊಗ್ಗಡು ಲಡಾಯಿ ಹಿಂಸೆಗೆ ಮಂತ್ರಿ ಈಶ್ವರಪ್ಪ ಉಮೇದು ಕೊಡ್ತಿರು ದುಂಬಾಳ್ತೆ ವಹಿಸದಿರಿಂದ ದೂರ್ದು ಎಸ್ಡಿಪಿಐ ಪಕ್ಷದ ನಿರಟ್ಟು ದೇರ್ಲಕಟ್ಟೆಡು ಪ್ರತಿಭಟನೆ ನಡೆಪಾಯರು. ಎಸ್ಡಿಪಿಐ ಜಿಲ್ಲಾ ಪ್ರಧಾನ ಕಾರ್ಯಂತರ ಅನ್ವರ್ ಸಾದತ್ ಬಜತ್ತೂರು ಪ್ರತಿಭಟನೆ ನಡೆಪಾತಿರ್ದು ಕೋಟಿಗಟ್ಟಲೆ ಕಾಸು ಕೊಡ್ದು ಶಾಸಕರೇನದ ತಂದು ರಾಜ್ಯಡು ಅಕ್ರಮ ಸರ್ಕಾರ ನಡಪಾವಂದು ಪುನಃ ಬಿಜೆಪಿ ಆಡಳಿತಡು ಸೋತ್ ಪೋತಲು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಈಶ್ವರಪ್ಪ ತೀರ್ಥಮಠದ ಪಾತೆರಪ್ಪನೊಂದು ದೇಶದ್ರೋಹದ ಕಾರ್ಯ ಮಲ್ತೊಂದುಲ್ಲಿರು. ಶಿವಮೊಗ್ಗಡು ಹಿಂದೂ ನಾಯಕನ ಪುಣತ ಮೆರವಣಿಗೆಗೆ ದುಂಬಾಳಿತ ವಹಿಸದೆ ಹಿಂಸೆಗೆ ಕಾರಣ ಆತಿರು. ಅರಣ್ಯ ಸರ್ಕಾರದ್ದು ದೆತ್ತುಪಾಡೊಂದು ಒತ್ತಾಯ ಮಾಡ್ತೀರು. ನೀವು ಇಲ್ಲಿ ಈ ಧ್ವಜವನ್ನು ನೀವು ನಿಮ್ಮ ಕೇಂದ್ರ ಕಚೇರಿಯಾದಂತಹ ನಾಗ್ಪುರದಲ್ಲಿಯೋ ಅಥವಾ ಕೇಶವ ಕೃಪಾದಲ್ಲಿಯೋ ಅಥವಾ ಸಂಘನಿಕೇತನದಲ್ಲಿಯೋ ಅಥವಾ ನಿಮ್ಮ ಬಿಜೆಪಿಯ ಕಚೇರಿಯ ಮೇಲೆ ನೀವು ಹಾರಿಸಿ, ನಮಗೆ ಯಾವುದೇ ಆಕ್ಷೇಪ ಇಲ್ಲ. ಯಾಕೆಂತ ಹೇಳಿದ್ರೆ ಈ ದೇಶದಲ್ಲಿ ಒಂದು ಗೌರವ ಇರುವಂತ ಒಂದು ಧ್ವಜವಿದೆ, ಅದಕ್ಕೆ ಇಡೀ ಜಗತ್ತಿನಲ್ಲಿ ಮಾನ್ಯತೆ ಇದೆ. ಇಲ್ಲಿ ಒಂದು ಧ್ವಜ ಹಾರಿಸಬೇಕಾದ್ರೆ ಅದಕ್ಕೆ ಒಂದು ನೀತಿ ಸಂಹಿತೆ ಇದೆ, ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಆ ಧ್ವಜ ಏರಬೇಕು, ಆ ಧ್ವಜ ಯಾವ ಸಮಯದಲ್ಲಿ ಇಳಿಸಬೇಕು ಅಂತ ಹೇಳುವಂತ ಒಂದು ಸ್ಪಷ್ಟವಾದಂತಹ ನಿಯಮವಿದೆ. ಅಂತಹ ಗೌರವ ಇರುವಂತಹ ಧ್ವಜವನ್ನು ನೀವು ಇಳಿಸಿಕೊಂಡು ಅಲ್ಲಿ ನಿಮ್ಮ ಕೇಸರಿ ಧ್ವಜವನ್ನು ಹಾಕ್ತೀರಿ ಅಂತ ಹೇಳುವಂತಹ ಪ್ರಚೋದಿತವಾದಂತಹ ಈ ಹೇಳಿಕೆಯನ್ನು ನೀವು ಕೊಟ್ಟಿದ್ದೀರಿ. ಎಸ್ಡಿಪಿಐ ಜಿಲ್ಲಾ ಕಾರ್ಯಂತರ ಅಕ್ಬರ್ ಬೆಳ್ತಂಗಡಿ, ಕ್ಷೇತ್ರ ಗುರುಕಾರ್ಯರು ಇರ್ಷಾದ್ ಅಜ್ಜಿನಡ್ಕ, ಸಂಘಟನಾ ಕಾರ್ಯಂತರ ಅಶ್ರಫ್ ಮಂಚಿ, ಜೊತೆ ಕಾರ್ಯಂತರ ಉಬೇದ್ ಅಮೆಂಬಳ, ಅಬ್ಬಾಸ್ ಕಿನ್ಯ, ಲತೀಫ್ ಕೋಡಿಜಾಲ್, ಸುಹೈಲ್ ಉಳ್ಳಾಲ, ಕಮರ್ ಮಲಾರ್, ಅನ್ಸಾರ್ ಇನೋಳಿ, ಇಮ್ತಿಯಾಜ್ ಪಿಲಾರ್ ಪ್ರತಿಭಟನೆ ನಡೆಸಿದರು. ಕುಡ್ಲಾ ಅಡ್ಯರ್ದ ಸಹ್ಯಾದ್ರಿ ಗುಬ್ಬದ ಅಂಗಣ ಕೋಡಿಯಲ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ದಿವನ ಫುಜ್ಲಾನ ಜಿಪಿಎಲ್ ಉತ್ಸವ 2022 ಸಜ್ಜಾತಲು ಈ ಸರ್ತಿದ ಟೂರ್ನಿಡೆ ಹೆಲಿ ಟೂರಿಸಂ ವಿಶೇಷವಾದ ಗುಮಾನವಾಯಿತು. ನೇತ್ರವತಿ ಸುದ್ದಿಭರಿತ ಸಹ್ಯಾದ್ರಿ ಕ್ರೀಡಾಂಗಣ ಕೋಡಿಯಲ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ದಿವನ ಫುಜ್ಲಾನ ಜಿಪಿಎಲ್ ಉತ್ಸವ 2022 ಸಜ್ಜಾತಲು ಈ ಸರ್ತಿದ ಟೂರ್ನಿಡೆ ಹೆಲಿ ಟೂರಿಸಂ ವಿಶೇಷವಾದ ಗುಮಾನವಾಯಿತು. ಶುಕ್ರವಾರದ್ದು ಐತರ ಮುಟ್ಟ ಮೂಜಿ ದಿನ ಈ ಟೂರ್ನಿ ನಡಪೆರೈತದು. ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ತೆಲಂಗಾಣ ಸೇರಿದು ಕರಾವಳಿ ಕರ್ನಾಟಕ ಸೇರಿದು ಪುನಃ 14 ಕೂಟುಲು ಈ ಟೂರ್ನಿಡು ಪಾಲ್ದೆತನು. ಜಿಪಿಎಲ್ ಉತ್ಸವಡು ರಾತ್ರಿ ಪಗೆಲ್ಲ ಕ್ರಿಕೆಟ್ ಪಂಥ ಒಂಜಿ ಭಾಗಾಂಡ ಇಡೀ ಗುಬ್ಬುದ ಕೂಟ ತರಾವರಿ ನಮೂನೆಡು ಗುಮನ ಒಯ್ಪೆರೊಂಡು ಮೂಜಿ ದಿನ ಹೆಲಿ ಟೂರಿಸಂ ಅವಕಾಶ ಕೊಡ್ತುಂಡು. ಕುಡ್ಲ ವಿಮಾನ ತಾಣದ ಏರ್ ಟ್ರಾಫಿಕ್ ಕಂಟ್ರೋಲ್ ನಿಯಂತ್ರಣಡು ಈ ಹೆಲಿಕಾಪ್ಟರ್ ಸಂಚಾರ ಮಲ್ಪೆರೈತದು. ಒರಿಯಗೆ 10 ನಿಮಿಷಗೂ 4,000 ರೂಪಾಯಿ ನಿಘಂಟು ಮಾತುದೇರು. ಒಂಜೇ ಪೊರ್ತು 6 ಜನ ಸಂಚಾರ ಮಲ್ಪೋಲಿ. ಅಡ್ಯರ್ ಸಹ್ಯಾದ್ರಿ ಕ್ಯಾಂಪಸ್ ಹಿಡಿದು ಪಿದಾಡ್ನ ಹೆಲಿಕಾಪ್ಟರ್ ಉಳ್ಳಾಲ ಸಂಕ, ದಕ್ಕೆ, ಬೆಂಗರೆ, ಕುಡ್ಲನಗರ ಸುತ್ತುದು ಜಾಗಿಗೆ ಪಿರವರ್ಕೊಂಡು ಸಾರ್ವಜನಿಕರನ್ನ ಉಮೇದು ತೂದು ಸೋಮವಾರ ಮುಟ್ಟ ದುಂಬರಿಪೆರ ಚಿಂತನೆ ಉಂಡು. ಇತ್ತೇನೆ 120 ಜನ ಪುದರ್ ಕೊಡ್ದಿತ್ತದೆ ಅಕ್ಲಿಗೆ ಪೊರ್ತು ನಿಘಂಟು ಮಂತದ ಅವಕಾಶ ಕೊಡ್ತುಂಡು. ಕಾಂಡೆ 10 ಬಯ್ಯ ಆಜು ಮುಟ್ಟ ಈ ಹೆಲಿಕಾಪ್ಟರ್ ನಗರ ಸಂಚಾರ ಮಲ್ಕೊಂಡು 2022 ಜಿಪಿಎಲ್ ಉತ್ಸವ ಶುಕ್ರವಾರ, ಶನಿವಾರ, ಭಾನುವಾರ ನಮ್ಮ ಸಹ್ಯಾದ್ರಿ ಗ್ರೌಂಡಲ್ಲಿ ನಡೆಯಲಿಕ್ಕಿದೆ. ಪ್ರತಿ ವರ್ಷದಾಗಿ ಎಲ್ಲ ಇವೆಂಟ್ಸ್ ಇದ್ದು ಈ ವರ್ಷ ಏನು ಸ್ಪೆಷಲ್ ಅಂದರೆ ಬೆಂಗಳೂರಿಂದ ನಾವೊಂದು ಹೆಲಿಕಾಪ್ಟರ್ ತಂದುಬಿಟ್ಟು ಈ ಮಂಗಳೂರು ಮತ್ತು ಆಸುಪಾಸಿನ ಜನರಿಗೆ ಒಂದು ಹೆಲಿಕಾಪ್ಟರ್ ರೈಡನ್ನು ಈ ಸಾರಿ ನಾವು ಆಯೋಜಿಸಿದ್ದೇವೆ. ಇದನ್ನು ಯಾರೆಲ್ಲ ಯೂಸ್ ಮಾಡ್ಬೋದು ಅಂದರೆ ಇದಕ್ಕೆ ಏಜ್ ಲಿಮಿಟ್ ಅಂತಿಲ್ಲ. 2 ವರ್ಷದ ಮಗು ತನಕ ಎಲ್ಲರಿಗೂ ಫ್ರೀ ಇದೆ. 2 ವರ್ಷದಿಂದ ಮೇಲ್ಪಟ್ಟವರಿಗೆ ಫುಲ್ ಟಿಕೆಟ್ ಕೊಡಬೇಕು, ಅವರಿಗೊಂದು ಸೀಟ್ ಕೊಡಲಾಗುತ್ತದೆ. ಮತ್ತು ಪ್ರೆಗ್ನೆಂಟ್ ವುಮನ್ ಆಗಿರ್ಬೋದು, ಹಾರ್ಟ್ ಪೇಷಂಟ್ ಇದ್ದರೂ ಅವರಿಗೂ ಇದರಲ್ಲಿ ಏನು ರಿಸ್ಕ್ ಇಲ್ಲ. ಎಲ್ಲ ಥರದ ಸ್ಟ್ಯಾಂಡರ್ಡ್ಸ್ ಮತ್ತು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಬಿಟ್ಟು ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ.
ನೇಮಿರಾಜ ಪಡಿವಾಲೇರು ತಾಪನೆ ಮಲ್ತದ್ನ ಕುಡ್ಲದ ಕೊಡಿಯಲ್ಬೈಲ್ ಜೈಲ್ ಮಾರ್ಗದ ಲಾರ್ಡ್ ಮಹಾವೀರ್ ಜೈನ್ ಬೋರ್ಡಿಂಗ್ ಹೌಸ್ ಶತಮಾನದ ನೆಂಪುಗು ಒಂಜಿ ಸಜ್ಜದ ಸಮುಚ್ಚಯ ಯೋಜನೆ ಪಾಡ್ದ ಫೆಬ್ರವರಿ 27 ಭೂಮಿ ಪೂಜೆ ದಿವೊಂದಾಂದು ಜೈನ ಧರ್ಮ ಜೀರ್ಣೋದ್ಧಾರಕ ಸಂಘ ಕಾರ್ಲದ ಕಾರ್ಯಗುರ್ಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಪಂತೀರ್ ಆರು ಕುಡ್ಲಾಡು ಶುಕ್ರವಾರ ಸುದ್ದಿಕೂಟೋಡು ಮಾಹಿತಿ ಕೊರಿಯರು. ಜೈನ ಧರ್ಮ ಜೀರ್ಣೋದ್ಧಾರಕ ಸಂಘ ಕಾರ್ಲದ ಕಾರ್ಯಗುರ್ಕಾರ್ಯರು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಲಾದಿಪ್ಪುನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಶುಕ್ರವಾರ ಕುಡ್ಲಾಡು ಸುದ್ದಿಕೂಟೋಡು ಪಾತಿರ್ದು ಕುಡ್ಲ ಕೋಡಿಯಲ್ಬೈಲ್ ಜೈಲ್ ಮಾರ್ಗೊಡುಪುನ ಲಾರ್ಡ್ ಮಹಾವೀರ್ ಜೈನ್ ಬೋರ್ಡಿಂಗ್ ಹೌಸ್ ಪನ್ಪುನ ವಿದ್ಯಾರ್ಥಿ ನಿಲಯ 1917 ತಾಪನೆ ಆತಂಡು ಕರೆದು ಪೋಯಿನ ನೇಮಿರಾಜ ಪಡಿವಾಲೇರು ಉಂದೇನು ತಾಪನೆ ಮಲ್ತಿದ್ದೇರು ಐತ ಶತಮಾನ ಮುಗಿತಿನ ನೆಂಪುಗಾದು ವಿದ್ಯಾರ್ಥಿ ನಿಲಯ ಜಿನ ಚೈತ್ಯಾಲಯ ಬೊಕ್ಕ ಸಮುದಾಯ ಭವನ ಉಪ್ಪುನ ಒಂಜಿ ಸಮುಚ್ಚಯ ಕಟ್ಟುನ ಉದ್ದೇಶ ಉಂಡು ಜೈನ ಧರ್ಮ ಜೀರ್ಣೋದ್ಧಾರಕ ಸಂಘ ದುಂಬಾಳತೆ ವಹಿಸಿದೆ ಸಮಿತಿ ಕಾರ್ಯವು ಜೈತಂಡು 7 ಕೋಟಿ ರೂಪಾಯಿ ಖರ್ಚಿಡು ಒಂದು ಆಯ್ರೆ ಉಂಡು ಒಂದು ಅರ್ಪಂಡೇರು. ಫೆಬ್ರವರಿ 27 ಐತರಕಾಂಡೆ 11 ಗಂಟೆಗೆ ದಿಗಂಬರ ಯತಿ ಪೂಜ್ಯ ಮುನಿಶ್ರೀ ನೂತ ಎನ್ಮ ಅಮೋಘ ಕೀರ್ತಿ ಮಹಾರಾಜರು ಬೊಕ್ಕ ಪೂಜ್ಯ ಮುನಿಶ್ರೀ ನೂತ ಎನ್ಮ ಅಮರಕೀರ್ತಿ ಮಹಾರಾಜರ್ನ ಮಾರ್ಗದರ್ಶನೋಡು ಬೆದ್ರಜೈನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿ ಬೊಕ್ಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡಿರು ಗುರುಕಾರ್ಮೆ ವಹಿಸಿದ್ದು ಸಮುಚ್ಚಯ ಯೋಜನೆಗೆ ಭೂಮಿ ಪೂಜೆ ಮಲ್ಪುಣೊಂದು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಪಂಡೇರು. ಜೈನ್ ರಸ್ತೆಯಲ್ಲಿರುವ ಮಾವೀರ ಜೈನ್ ಬೋರ್ಡಿಂಗ್ ಹೌಸ್ ಎಂಬ ವಿದ್ಯಾರ್ಥಿ ನಿಲಯವು ಸ್ವತಂತ್ರ ಪೂರ್ವದಲ್ಲಿ ಅಂದರೆ ಸುಮಾರು 1915ರಲ್ಲಿ ಸ್ಥಾಪನೆಗೊಂಡಿರುತ್ತದೆ. ಈ ವಿದ್ಯಾರ್ಥಿ ನಿಲಯವು ಶತಮಾನ ಪೂರೈಸಿರುವ ಸವಿನ ನೆನಪಿಗಾಗಿ ಸದ್ರಿ ಸ್ಥಳದಲ್ಲಿ ಹೊಸದಾಗಿ ವಿದ್ಯಾರ್ಥಿ ನಿಲಯ, ಒಂದು ಜಿನ ಚೈತ್ಯಾಲಯ ಹಾಗೂ ಒಂದು ಸಮುದಾಯ ಭವನವನ್ನು ಸುಂದರ ಸಮುಚ್ಚಯದಲ್ಲಿ ನಿರ್ಮಾಣ ಮಾಡುವ ಉದ್ದೇಶದಿಂದ ಜೈನ ಧರ್ಮ ಜೀರ್ಣೋದ್ಧಾರ ಸಂಘ ಕಾರ್ಕಳ ಇದರ ನೇತೃತ್ವದಲ್ಲಿ ಕಟ್ಟಡ ನಿರ್ಮಾಣ ಸಮಿತಿಯು ಕಾರ್ಯೋನ್ಮುಖವಾಗಿದೆ. ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಮುಚ್ಚಯದಲ್ಲಿ ಜೈನ ಚೈತ್ಯಾಲಯ ಮತ್ತು 80 ಮಕ್ಕಳಿಗೆ ಅವಕಾಶ ಇರುವಂತೆ ಒಂದು ನಮ್ಮ ವಿದ್ಯಾರ್ಥಿ ನಿಲಯ, ಇದಲ್ಲದೆ ಅದರಲ್ಲಿ ತ್ಯಾಗಿಗಳಿಗೆ ಒಂದು ವಿಶ್ರಾಂತಿ ಕೊಠಡಿಗಳು 2 ಇದೆ. ಇದೆಲ್ಲ ಆಧುನಿಕ ಸೌಲಭ್ಯವನ್ನು ಕೂಡ ಹೊಂದಿರುತ್ತದೆ. ಫೆಬ್ರವರಿ 27 ಇದೆ ಭಾನುವಾರದಂದು 11 ಗಂಟೆಗೆ ದಿಗಂಬರ ಯತಿಗಳಾದ ಪೂಜ್ಯ ಮುನಿಶ್ರೀ 108 ಅಮೋಘಕೀರ್ತಿ ಮಹಾರಾಜರು ಮತ್ತು ಪೂಜ್ಯ ಶ್ರೀ ಮುನಿಶ್ರೀ 108 ಅಮರಕೀರ್ತಿ ಮಹಾರಾಜರ ಪವನ ಸಾನ್ನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ಮೂಡುಬಿದ್ರೆ ಜೈನ ಮಠದ ಸ್ವಸ್ತಿ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಹಾಗೂ ನಮ್ಮ ಸಮಾಜದ ಮುಂದಾಳು ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಅಧ್ಯಕ್ಷತೆಯಲ್ಲಿ ಈ ಸಮುದಾಯದ ಯೋಜನೆಗೆ ಭೂಮಿ ಪೂಜೆಯನ್ನು ಜರುಗಿಸುವಂತಹ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಪುಷ್ಪರಾಜ್ ಜೈನ್ ಬೊಕ್ಕ ಪಡಿವಾಲೇರು ಸುದ್ದಿಕೂಟುಡಿತ್ತೀರು. ಪುತ್ತೂರು ಪಡ್ನೂರ್ದ ರುದ್ರಾಂಡಿ ನೇತ್ರಾಂಡಿ ಬುಕ್ಕ ಪರಿವಾರ ದೈವಲಿನ ಸಾನದ ನಿಲೆಟ್ ಪಡ್ಡಾಯೂರು ಬಾಕೆತ್ತಿ ಮಾರ್ಕಂಡು ದೈವಲಿನ ದೊಂಪದ ಬಲಿನೇಮ நடத்தது. ಪಡ್ನೂರು ಗ್ರಾಮದಕ್ಲು ಪಡ್ಡಾಯೂರು ಗುತ್ತು ಇಲ್ಲದಕ್ಲು ಪಾಲ್ದೆ ತೊಂಡೀರು. ತುಳುನಾಡು ಭೂತಾರಾಧನೆದ ನಾಡು. ಒಂಜತ್ತು ರಡ್ಡತ್ತು ಒಂಜಿಕುಂದು ಸಾರ ದೈವಲಿನ ನಂಬೊಂದು ಬೈದ್ನಕ್ಲು ತುಳು ಜನಕ್ಲು. ಕೆಲವು ದೈವಲು ತುಳುನಾಡಿಕ ಆರಾಧನೆ ಪಡೆಯೊಂದಿಲ್ಲ. ಆಂಡ ನನ್ನ ಕೆಲವು ದೈವಲು ಒಂಜೊಂಜಿ ಪ್ರಾದೇಶಿಕವಾದ ಕೆಲವು ಕಡೆ ಮಾತ್ರ ನಿಲೆ ಊರೊಂದಿಲ್ಲ. ರುದ್ರಾಂಡಿ ಬೊಕ್ಕ ನೇತ್ರಾಂಡಿ ಈ 2 ದೈವಲು ಪುತ್ತೂರು ಬೊಕ್ಕ ಸುಳ್ಯ ತಾಲೂಕುಲಿಡು ಪ್ರಧಾನವಾದ ಆರಾಧನೆ ಪಡೆಯೊಂದಿಲ್ಲ. ಪುತ್ತೂರು ಪಡ್ನೂರ್ದ ನೇತ್ರಾಂಡಿ ಬೊಕ್ಕ ರುದ್ರಾಂಡಿ ಪರಿವಾರ ದೈವಲಿನ ಸಾನದ ನೆಲೆಟ್ ಸೋಮವಾರ ಪಡ್ಡಾಯೂರು ಬಾಕೆತ್ತಿ ಮಾರ್ಕಂಡು ದೊಂಪದ ಬಲಿ ನೇಮ ಅಟ್ಟಡ ಮಲ್ತಿದ್ದೀರು. ಪಡ್ಡಾಯೂರು ಏಳ್ನಾಡು ಗುತ್ತು ಚಾವಳಿಡು ದೈವಾರಾಧನೆಗೆ ಸಂಬಂಧಪಟ್ಟನ ಕಾರ್ಯಕ್ರಮಗಳು ನಡೆತದು. ಬಂಡಾರ ಬತ್ತದು ಪಡ್ಡಾಯೂರು ಬಾಕೆತ್ತಿ ಮಾರ್ಕಂಡು ರುದ್ರಾಂಡಿ ನೇತ್ರಾಂಡಿ ಬೊಕ್ಕ ಪರಿವಾರ ದೈವಲಿನ ದೊಂಪದ ಬಲಿ ನೇಮ ಭಾರಿ ಸಂಭ್ರಮ ನಡೆತದೆ.
தமிழ்நாடு ஒரு ராஜ்யம். ದುಂಬದಕಾಲಡು ತೂಟೆದ ಬೊಳ್ಪುಡು ನೇಮ ನಡತೊಂದಿತ್ತಿಕಾಲ ದೈವಲೆಗಳ ಕೈಟ್ ತೂಟೆ ಪತ್ತದು ಸುರುಕು ನೇಮ ನಡಪಾವನ ಕಟ್ಟಲ ಉಂಡು ಮುಲ್ಪ ಭಾರಿ ಉದ್ದುಗಳ ತೂಟೆದ ರಾಶಿ ಪಾಡ್ದು ಅವೆಕ್ ಸೂಕೊರ್ದು ನೇಮ ನಡಪಾವನ ವಿಶೇಷತೆ ಉಂಡು. ಪಡ್ನೂರು ಗ್ರಾಮದಕ್ಲು ಊರ ಪರ ಊರ ಭಕ್ತರು ಪಡ್ಡಾಯೂರು ಗುತ್ತು ಇಲ್ಲದಕ್ಲು ಇತ್ತಿದ್ದು ರುದ್ರಾಂಡಿ ನೇತ್ರಾಂಡಿ ಬೊಕ್ಕ ಪರಿವಾರ ದೈವಲಿನ ಇಂಬುನಟೊಂಡಿರು. ಬಲಿಟ್ಟಾಲೆ ಏರಾಯಿ ಬಲಿಬಿಟ್ಲೆ ಪತ್ತೊರೆ ಪಾರಿಡಾಲೆ ಪತ್ತೊರೆ ಪಾರಿಬಿಟ್ಲೆ ಅಪ್ಪೆಮೆದು ನವಾಲೆಗೆ ಅರೆಗಲೆಗೆ ಜೋಗ ಬರ್ಪಾದು ಅಡ್ಡೋಗಣಿ ನೀಟೋಗ ಮುಡಿ ರುಂಡಾದ ಮಿತ್ತು ರುಂಡನೇರ್ಸ ಒಂದು ನೆಲಪ್ಪಾಲ ಬಾಕಿತ್ತಿ ಮಾಡಿ ಕುಡ್ಲ ಬೋಳೂರದ ಬತ್ತೇರಿ ಫ್ರೆಂಡ್ಸ್ ದಿವನ್ನ ಪ್ರೊ ಕಬಡ್ಡಿ ಪಂತದ ಬಗೆಟ್ ಬಾಲಿವುಡ್ ಪುದರ್ಪೋಯಿ ಕಾಮಿಡಿ ನಟೆ ಜಾನಿ ಲಿವರ್ ಅರೆನ ತಮಾಷದ ಪಾತೆರಳು ಕಬಡ್ಡಿ ಗುಬ್ಬುಗು ಉಮೇದು ಕೊರಿಯರ ಭಿನ್ನೋಯ್ತನ್ನವು ಸಾಮಾಜಿಕ ಜಾಲತಾಣಗಳೆಡೆ ಸುದ್ದಿ ಆತಂಡು. ಕುಡ್ಲ ಬೋಳೂರದ ಬತ್ತೇರಿ ಫ್ರೆಂಡ್ಸ್ ದಿವನ್ನ ಪ್ರೊ ಕಬಡ್ಡಿ ಪಂತದ ಬಗೆಟ್ ಬಾಲಿವುಡ್ ಪುದರ್ಪೋಯಿ ಕಾಮಿಡಿ ನಟೆ ಜಾನಿ ಲಿವರ್ ಅರೆನ ತಮಾಷದ ಪಾತೆರಡು ಕಬಡ್ಡಿ ಗುಬ್ಬುಗು ಉಮೇದು ಕೊರಿಯರ ಭಿನ್ನಾಯ್ತೊಂದಿರು. ಕಬಡ್ಡಿ ಗೊಬ್ಬು ನಡತೊಂದಿಪ್ಪನ ಪೊರ್ತು ಸಂಗತಿನ ತಮಾಷೆಡು ವಿವರ ಕೊರದು ಆರ ಮೂಜಿ ಗುಬ್ಬುದ ಖುಷಿನ ಕಬಡ್ಡಿ ಪನ್ಪನ ಒಂಜೆ ಒಂಜಿ ಗುಬ್ಬುಡು ತೂಲಿಂದ ಪಂದಿರು. ಕ್ರಿಕೆಟ್ ಫುಟ್ಬಾಲ್ WWF ಗುಬ್ಬುದ ಮಜಾ ಒಂಜಿ ಗುಬ್ಬುಡು ತಿಕೊಂಡು ತೂಲೆ ಉಮೇದು ಕೊರ್ಲೆ ಖುಷಿ ಅನುಭವ ಮಲ್ತೊನ್ಲೆಂದು ಜಾನಿ ಲಿವರ್ ಪಂತಿರು. ಆ ಬಗೆಟ್ ವಿಡಿಯೋ ಒಂಜಿ ಸಾಮಾಜಿಕ ಜಾಲತಾಣಡು ಭಾರಿ ಸುದ್ದಿ ಆತಂಡು. ನಮಸ್ಕಾರ, ಯಾನ್ ಜಾನಿ ಲಿವರ್ ಬತ್ತೇರಿ ಫ್ರೆಂಡ್ಸ್ ಬೋಲೂರ್ ಮಕ್ಕಳು ಒಂದು ಪ್ರೋ ಕಬಡ್ಡಿ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಿದ್ದಾರೆ. So please go and watch it. You will enjoy. I'm telling you. Kabaddi is my favorite game. Enna favorite game. Sulu alpu janu. Ba maja arpondu. Are kabaddi 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 ye pattamare kaal pattamare kai bat ittu bolorti pakka bitu tirta bolorti mare kabaddi kabaddi pakka pattara bolorti are maja arpondu. ಮೂಜಿ ಗೇಮ್ ದ ಒಂಜೇ ಗೇಮ್ ಮಜಾ ಅರ್ಪುಂಡು ಕಬಡ್ಡಿ. ಕ್ರಿಕೆಟ್ ಫುಟ್ಬಾಲ್ WWF ಮೂಜಿ ಗೇಮ್ ದ ಮಜಾ ಕಬಡ್ಡಿ ತಿರುಗಿ ತಿಕ್ಕೊಂಡು ಅದಕ್ಕೋಸ್ಕರ ನಿಕ್ಲಿ ಪೋಲೆ ತೂಲೆ ಎಂಜಾಯ್ ಮಲ್ಪ್ಲೆ. ಗೋ ಅಂಡ್ ಎನ್ಕರೇಜ್ ಆಲ್ ದ ಪ್ಲೇಯರ್ಸ್. ಓಕೆ, ಕಂಡಿಪ ಪೋಡ ಬುಡೋಡ್ಚಿ ಬಾಯ್. ಎಂಜಾಯ್ ಬುಲ್ಲೋರು ಕಬಡ್ಡಿ ಟೂರ್ನಮೆಂಟ್ ಜಿಂದಾಬಾದ್. ಬಾಯ್. ಕೂಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯ ನಡತೊಂದಿಪ್ಪುನ ಯಕ್ಷೋತ್ಸವ ಈ ಸರ್ತಿ 30ನೇ ವರ್ಷಗೂ ಪಜ್ಜದಿತ್ತನು. ಶುಕ್ರವಾರ ಬೊಕ್ಕ ಶನಿವಾರ 2 ದಿನ ತ್ರಿಂಶತಿ ಯಕ್ಷ ಸಂಭ್ರಮ ಯಕ್ಷೋತ್ಸವ ನಡತೊಂದುಂಡು. ಕೂಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಬೊಕ್ಕ ಸಂಶೋಧನಾ ಕೇಂದ್ರ ಕರಿನ 29 ವರ್ಷಲೆಡ್ದು ಯಕ್ಷಗಾನಕ್ಕೂ ಉಮೇದು ಕೊರತು ಯಕ್ಷೋತ್ಸವ ನಡಪಾವೊಂದು ಈ ಸರ್ತಿ 30ನೇ ವರ್ಷದ ತ್ರಿಂಶತಿ ಯಕ್ಷ ಸಂಭ್ರಮ ಅದು 2 ದಿನ ನಡತೊಂದುಂಡು.
ಲವಕುಶ ನರಕಾಸುರ ಮೋಕ್ಷ, ಸುದರ್ಶನ ವಿಜಯ, ಸುದರ್ಶನ ಗರ್ವಭಂಗ, ನರಕಾಸುರ ವಧೆ, ರಾಜ ಸೌದಾಸ, ಸಾಯುಜ್ಯ ಸಂಗ್ರಾಮ, ವೃಷಕೇತು ವಿಜಯ, ಭಾರ್ಗವ ವಿಜಯ, ಮುರಾಸುರ ವಧೆ, ಬಬ್ರುವಾಹನ ಕಾಳಗ ಇಂಚ 13 ಕಾಲೇಜದ ಆಟದ ಕೂಟದಕ್ಲು ಪಾಲ್ದೆ ತೊಂದೇರು. ಸುರುತು ದಿನ ತ್ರಿಂಶತಿ ಯಕ್ಷ ಸಂಭ್ರಮ ಉದಿಪ ನಡೆದು ಬೊಕ್ಕ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕಾಲೇಜು ಸುಬ್ರಹ್ಮಣ್ಯ ಮುಕ್ಲು ಸುದರ್ಶನ ವಿಜಯ ಪ್ರಸಂಗನು ಗೊಬ್ಬುದು ಪಂತುಡು ಪಾಲ್ದೆ ತೊಂಡೇರು. ಅದೆಷ್ಟೋ ರಕ್ಕಸರನ್ನು ಅಗ್ನಿಯಾದಂತಹ ನಾನು ಓಡಿಸಿದ್ದೇನೆ. ಮಂಜೇಶ್ವರ ತಾಲೂಕು ಮೀಂಜ ಗ್ರಾಮ ಖುದ್ ಪದವದ ಕೊರತಿ ಬೊಕ ಗುಳಿಗ ದೈವ ಕ್ಷೇತ್ರದ ದೈವಲಿನ ಕೋಲ ಶನಿವಾರ ರಾತ್ರಿ ನಡಪುಂಡು. ಕಾಂಡೇಡ್ದು ಬಯ್ಯಮುಟ್ಟ ಭಜನೆ 5 ಗಂಟೆಗೆ ಭಂಡಾರ ಇರ್ದು 7 ಕೊರತಿ ಬೊಕ ಗುಳಿಗನ ಕೋಲ 9 ಗಂಟೆಗೆ ನುಪ್ಪು ಪ್ರಸಾದ ಸೇವೆ ಅಟಣೆ ಆತನೆಂದು ಪ್ರಕಟಣೆಯಲ್ಲಿ ತೆರಿಪಾದಿರು. ಇತ್ತೇ ಕೊಡುವ ಮುಖ್ಯಾಂಶಗಳು. ಉಳ್ಳಾಲದ ಭಾರತ್ ಪದವಿ ಪೂರ್ವ ಕಾಲೇಜು ಹಿಜಾಬ್ ಓದಂಡ್. ಕೂಡ್ಲದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಕಾಲೇಜು 30ನೇ ವರ್ಷದ ಯಕ್ಷೋತ್ಸವ, ತ್ರಿಂಶತಿ ಯಕ್ಷ ಸಂಭ್ರಮ, ಹರಿಪ್ರಸಾದ್ ಕಾರಂತರಿಗೆ ಯಕ್ಷೋತ್ಸವದ ಕಡೀರ್ದ ಯಕ್ಷ ಪ್ರಶಸ್ತಿದ ಮರ್ಯಾದೆ. ಫೆಬ್ರವರಿ 27ಕ್ಕೆ ಕೂಡ್ಲದ ಕೋಡಿಯಾಲ್ ಬೈಲ್ ಜೈಲ್ ಮಾರ್ಗದ ಲಾರ್ಡ್ ಮಹಾವೀರ್ ಜೈನ್ ಬೋರ್ಡಿಂಗ್ ಹೌಸ್ದ ಹೊಸ ಸಮುಚ್ಚಯ ಯೋಜನೆಗೆ ಭೂಮಿ ಪೂಜೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್. ತುಳುನಾಡ ಭೂತಾರಾಧನೆ ಪುತ್ತೂರದ ಪಡ್ಡಾಯೂರು ಬಾಕಿತ್ತಿಮಾರ್ ಕಂಡುಡು ರುದ್ರಾಂಡಿ ನೇತ್ರಾಂಡಿ ಬೊಕ್ಕ ಪರಿವಾರದ ಯೂಲಿನ ದೊಂಪದ ಬಲಿನೇಮ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಲಾತ ಸುದ್ದಿ ಬೊಕ್ಕ ಮನರಂಜನೆಗಾದು ತೂ ಒಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೇಲು.